ಕಡಬದಲ್ಲಿ ಆನೆಯ ದಾಳಿಗೆ ಇಬ್ಬರು ಮೃತಪಟ್ಟ ನಂತರ ಈಗ ಅರಣ್ಯ ಇಲಾಖೆ ಎಚ್ಚೆತ್ತುಕೊಂಡಿದೆ ಅಂತ ಹೇಳ್ಬೋದು. ಜೊತೆಗೆ ಅರಣ್ಯ ಇಲಾಖೆಯ ಕಡೆಯಿಂದ ಈಗ ದುಬಾರೆಯಿಂದ ಆನೆಗಳು ಬಂದಿರುವಂಥದ್ದು ಈ ಆನೆಯನ್ನು ಬೇಟೆಯಾಡೋದಕ್ಕೋಸ್ಕರವಾಗಿ, ಆನೆಯನ್ನು ಹಿಡಿಬೇಕು ಅನ್ನೋಂಥ ಕಾರಣಕ್ಕೋಸ್ಕರವಾಗಿ ದುಬಾರೆಯಿಂದ ಬಂದಿರುವಂತಹ 5 ಆನೆಗಳ ಪೈಕಿ 4 ಆನೆಗಳು ಇಲ್ಲಿದ್ದಾವೆ. ಒಂದು ಆನೆ ಮೇಲ್ಭಾಗದಲ್ಲಿ ಇದೆ, ಅಲ್ಲಿ ಮೇಲ್ಭಾಗದಲ್ಲಿ ಆನೆ ಇರೋದನ್ನು ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಈ 5 ಆನೆಗಳು ಬಂದು ಇಲ್ಲಿ ಇಲ್ಲಿರ್ತಕ್ಕಂತಹ ಕಾಡಾನೆಯನ್ನು ಬೇಟೆಯಾಡುವಂತಹ ಒಂದು ಸಾಧ್ಯತೆಗಳು ಇದ್ದಾವೆ. ಇಲ್ಲಿರ್ತಕ್ಕಂಥ ದುಬಾರೆಯಿಂದ ಬಂದಿರುವಂಥ 5 ಆನೆಗಳನ್ನು ಕೂಡ ನಿಮಗೆ ತೋರಿಸ್ತಾ ಇದ್ದೀವಿ. ಅದರ ಜೊತೆಗೆ ಈ ಆನೆಗಳ ಮಾವುತರ ಹತ್ರ ಇಂಥದ್ದು 1000 ಎಕ್ಸ್ಪೀರಿಯನ್ಸ್ಗಳಿದ್ದಾವೆ. ಅವರನ್ನು ಮಾತನಾಡಿಸ್ಬೇಕು. ಯಾಕಂತಂದರೆ ಇಲ್ಲಿರ್ತಕ್ಕಂತಹ ಒಬ್ಬ ಮಾವುತ ನಮ್ಮ ಜೊತೆಗಿದೆ. ಸರ್, ತಮ್ಮ ಹೆಸರೇನು? ಚಿನ್ನಪ್ಪ. ಈ ಕಾಡಾನೆಗಳ ಪುಂಡಾಟಿಕೆ ಆದಾಗ ಇಂಥದ್ದೆಲ್ಲ ಆನೆಗಳನ್ನು ಹಿಡಿಯುವಂಥ ಕೆಲಸವನ್ನು ನೀವು ಎಷ್ಟು ಸಲ ಮಾಡಿದ್ರಿ? ಎಷ್ಟು ಆನೆ ಹಿಡಿದಿರ್ಬೋದು ನೀವು? ನಾವು ಇದೇ ಒಂದು 300 ಆನೆ ದಾಟಿದೆ. ಎಷ್ಟು? 300. ಭಾರಿ ಕಷ್ಟ. ಅಯ್ಯೋ, ತೊಂದರೆ ಕೊಟ್ಟ ಆನೆ ಯಾವುದು? ತುಂಬ ತೊಂದರೆ ಕೊಟ್ಟ ಆನೆ ಅಂತ ಹೇಳಿದ್ರೆ ಒಂದು ಸತ್ತೋಗ್ಬಿಡ್ತು. ತಿತ್ಮತಿಗೆ ತಗೊಂಡು ಹೋಗುವಾಗ ಲಾರಿ ಮೇಲೆ ಬಿದ್ದುಬಿಟ್ಟು ಒಂದು ಸತ್ತೋಯ್ತು, ಕಲ್ಲಳ ಅಂತ ಹೇಳಿ. ಅಲ್ಲಿ ಒಂದು ಆಯಿತು. ಮತ್ತು ಒಂದು ವಿಡಿಯಲ್ಲಿ ಸೋಮವಾರಪೇಟೆ ಹತ್ರ ಒಂದು ಇಂಜೆಕ್ಷನ್ ಹೊಡೆದಾಗಲೇ ಸ್ವಲ್ಪ ತುಂಬ ಹಿಂಸೆ ಕೊಡ್ತಿತ್ತು. ಇದರಲ್ಲಿ ಸತ್ತೋಗು. ಬನ್ನಾರ್ಕಟ್ಟೆಯಲ್ಲಿ ಒಂದು ಹಿಡಿದು ಇಂಜೆಕ್ಷನ್ ಹೊಡೆದಾಗ ಹೋಗ್ಬಿಟ್ಟು ಈ ಟ್ರಂಚ್ ಮಾಡಿತ್ತಲ್ಲ, ಆ ಟ್ರಂಚ್ ಒಳಗಡೆ ಹೋಗಿ ಬೀಳಬೇಕಾದ್ರೆ ಏನಾಯಿತು, ಜಾಮ್ ಆಯಿತು. ಮುಖ ಕೊಟ್ಬಿಟ್ಟು ಜಾಮ್ ಆಯಿತು, ಉಸಿರು ಬರೋಕ್ಕೆ ಆಗಲಿಲ್ಲ. ಇದರಲ್ಲಿ ಒಂದು ಸತ್ತೋಯ್ತು. ಈಗ ಒಂದು 7-8 ಆನೆ ಆ ಥರ ಆಗಿದೆ. ಮತ್ತು ಕ್ಯಾಂಪ್ನಲ್ಲೇ ಇನ್ನು ಬಾಕಿ ಎಲ್ಲ ಸಾಕಿದ್ದು. ಮತ್ತು ಇದು ಮಧ್ಯಪ್ರದೇಶಕ್ಕೆ ಒಂದು ಈ ಸರಿ ಒಂದು 6 ಹೋಯ್ತು. ಹಿಂದೆನೇ ಒಂದು 8 ಆನೆ ಕಳಿಸೋದು. ಈಗ ಇಲ್ಲಿಗೆ ಯಾವುದೆಲ್ಲ ಆನೆಗಳು ಬಂದಿವೆ? ಬನ್ನಿ, ಇಲ್ಲಿ ಆನೆಗಳನ್ನು ಪರಿಚಯ ಮಾಡಿಕೊಡಿ. ನೋಡೋ ಇಲ್ಲಿ ಅವರೆಲ್ಲ ಯಾರು ನೋಡೋ, ಅವ್ರು ಹೇಳಿ. ಇವರು ಪ್ರಶಾಂತ್ ಅಂತ ಹೇಳಿ. ಫಸ್ಟ್ ಆನೆ ಪ್ರಶಾಂತ್. ಅಲ್ಲಿಂದ ಕಂಜನ್ ಅಂತ ಹೇಳಿ ಒಂದು, ಹರ್ಷ ಒಂದು, ಮತ್ತು ಇದು ಮಹೇಂದ್ರ, ಅಭಿಮನ್ಯು. ನೋಡ ಈಗ ನೀವು ನೋಡ್ತಾ ಇರುವಂತ ಅಭಿಮನ್ಯು ಇವನು ಅಭಿಮನ್ಯುನಾ? ಅಭಿಮನ್ಯು ಸ್ಪೆಷಾಲಿಟಿ ಏನು? ಅಭಿಮನ್ಯು ಅಂತ ಹೇಳಿದ್ರೆ ಇದು ಯಾವ ಕೆಲಸ, ಈ ಆನೆ ಹಿಡಿಯೋ ಕೆಲಸ ಅದರಲ್ಲಿ ಮೇಯ್ನ್ ಅದು. ಏನಿದ್ರು ಅದನ್ನ ಅದು ಎಂಥ ಇದು 1 ಇಡೀಲಿ 2 ಇಡಲಿ ಅದರ ತಗೊಂಡು ಈ ಕೆಲಸ ಮಾಡ್ತಾ ಇರ್ತೀವಿ. ಈ ಅಭಿಮನ್ಯು ಎಷ್ಟು ಆನೆ ಹಿಡಿದಿರ್ಬೋದು? ಅಭಿಮನ್ಯು ಹಿಂಗೆ ಆಗಿದೆ, ಇನ್ನು ಮಾಡ್ತಲೇ ಇದೆ. ಇಲ್ಲಿ ಬನ್ನಿ, ಇನ್ನು ಹಿಡಿತಲೇ ಇದೆ. ಇನ್ನು ಒಂದು 300 ದಾಟಿದೆ ನನ್ನಷ್ಟು ಆನೆ. ಅದು ಈಗ ತುಂಬ ಎಕ್ಸ್ಪೀರಿಯನ್ಸ್ ನೀವು. ಮತ್ತೆ ಅಭಿಮನ್ಯು ನಾನು, ಮತ್ತೆ ವಸಂತ್ ಅಂತೇಳಿ ಈಗ ನಮ್ಮ ಅಷ್ಟಿಗೆ ಒಂದು ಬರ್ತಾ ಇದ್ದಾನೆ. ಒಂದು ಅಭಿಮನ್ಯು ಅಂತಂದಾಗ ಆತ ಆಲ್ರೌಂಡರ್, ಯಾವುದಕ್ಕೂ ಕೂಡ ಸಿದ್ಧನಾಗುವಂತಹ ಆನೆ. ಅವನನ್ನು ತೋರಿಸ್ತೀವಿ ನಿಮಗೆ. ಯಾಕೆಂತಂದರೆ ಮೈಸೂರಿನ ದಸರಾದ ಟೈಮಲ್ಲಿ ಅಂಬಾರಿಯನ್ನು ಹೊರುವಂಥ ಕೆಲಸದ ಜೊತೆಗೆ ಇಂತಹ ಕಷ್ಟ ಕಾಲದ ಸಂದರ್ಭದಲ್ಲಿ ನಮ್ಮ ಊರಿಗೆ ನೆರವಾಗಲಿಕ್ಕೆ ಬಂದಂತಹ ಅಭಿಮನ್ಯು. ಯಾಕೆಂತಂದರೆ ಈತನಿಗೆ ಯಾವುದೇ ಕೋಟೆಗಳಿರಲಿ, ಯಾವುದೇ ಚಕ್ರವ್ಯೂಹಗಳಿರಲಿ, ಆ ಚಕ್ರವ್ಯೂಹದಲ್ಲಿ ಹೋರಾಡಿ ಮಾತ್ರ ಅಲ್ಲ, ಅಭಿಮನ್ಯು ಅವತ್ತು ಹೋರಾಡಿ ಕಡೆ ಕ್ಷಣದಲ್ಲಿ ಕೆಲವೊಂದು ಚಕ್ರವ್ಯೂಹವನ್ನು ಭೇದಿಸಲಿಕ್ಕೆ ಕಷ್ಟ ಆಗಿರ್ಬೋದು. ಆದರೆ ಈ ಅಭಿಮನ್ಯು ಹಾಗಲ್ಲ. ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ಜನರಿಗೆ ನೆರವಾಗಬಲ್ಲಂಥ ಅಭಿಮನ್ಯು, ಬಹಳ ಅದ್ಭುತವಾದಂತಹ ರೀತಿಯಲ್ಲಿ ಹೋರಾಟವನ್ನು ಸಂಘಟಿಸುವಂಥ ಅಭಿಮನ್ಯು. ಅಂಬಾರಿ ಹೊರೋದು ಮಾತ್ರವಲ್ಲ, ಕಷ್ಟ ಕಾಲದಲ್ಲಿಯೂ ಕೂಡ ಈತ ಜನರಿಗೆ ನೆರವಾಗೋದಕ್ಕೆ ಸದಾ ಸಿದ್ಧನಿರ್ತಾನೆ ಅನ್ನುವಂಥದ್ದು. ಅಭಿಮನ್ಯು ಅಂಬಾರಿ ಹೊತ್ತಿದ್ದಾನೆ. ಇವತ್ತು ಕಾಡಿನಲ್ಲಿ ಆನೆ ಹಿಡಲಿಕ್ಕೆ ಬಂದೇನೆ. ಹುಲಿ ಹಿಡಿಯೋಕ್ಕೆ ಹೋಗಿದ್ದಾನೆ. ಹುಲಿ ಹಿಡಿಯೋಕ್ಕೆ ಹೋಗ್ಯಾನೆ. ಇಂಥ ಕಾರ್ಯಾಚರಣೆ ಎಲ್ಲ ಅಭಿಮಾನಿನ ತಗೊಂಡು ಒಂದು 6-7 ಆನೆ ಇರ್ತವೆ ಒಟ್ಟಿಗೆ. ಇದು ಆ ಕೆಲಸ ಕಾರ್ಯಗಳನ್ನ ನಡೆಸ್ಕೊಂಡು ಬರ್ತಾಯಿವಿ. ಮತ್ತು ದಸರಾ ಅಂತ ಹೇಳಿದರೆ ಒಂದು 18-16 ಆನೆ ಇರ್ತವೆ ದಸರಾದಲ್ಲಿ. ಅದರಲ್ಲಿ ಒಂದು ಲೀಡರ್ ಥರ ನೀವಿದ್ದಂಗೆ ಅದೇ ಹಂಗೆ ಆಗ್ಬಿಟ್ಟಿದೆ. ಅದು ಎಲ್ಲ ಆನೆಗೂ ಲೀಡರ್ ಥರನೇ ಆಗ್ಬಿಟ್ಟಿದೆ. ಹಿಂದೆ ಏನಂತಂದರೆ ಅರ್ಜುನ ಆನೆ ಆಯಿತು, ಅಲ್ಲಿಂದ ಇದು ಬಲರಾಮ ಆಯಿತು,
ಇದು ಆದಮೇಲೆ ಲಾಸ್ಟಿಗೆ ಇದಕ್ಕೆ ಮಾಡವ್ರೆ. ಇದು ಇನ್ನೂ ಒಂದು 5-6 ವರ್ಷ ಇದು ಮಾಡ್ತಾರೆ. ಮತ್ತು ಅದು ಮಾಡಿದ್ಮೇಲೆ ಇನ್ನೊಂದು 2 ಆನೆ ಟ್ರೈನಿಗೆ ಕೊಡ್ತಾಯಿದ್ದೀವಿ. ನೆಕ್ಸ್ಟಿಗೆ ಅದು ಆಗ್ಬೋದು. ನೋಡು, ಅಭಿಮನ್ಯು ಆನೆಯ ಮಾವುತ ವಸಂತ್ ಇದ್ದಾರಂತೆ, ಅವರನ್ನು ಮಾತನಾಡಿಸುವ. ದುಬಾರೆಯಿಂದ ಬಂದಿರುವಂತಹ 5 ಆನೆಗಳ ಪೈಕಿ ಆನೆಗಳ ಲೀಡರನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಈತ ಅಭಿಮನ್ಯು ಅಂತಂದರೆ ಬಹಳ ಅದ್ಭುತವಾದಂತಹ ಹೋರಾಟಗಾರ, ಬಹಳ ಅತ್ಯುತ್ತಮವಾದಂಥ ಹೋರಾಟಗಾರ ಅಂತ ಇವ್ರನ್ನ ಹೇಳ್ಬೋದು. ಇವರ ಮಾವುತರಾಗಿರುವಂಥ ವಸಂತರನ್ನು ನಾವು ಮಾತಾಡಿಸ್ಬೇಕಿತ್ತು. ಆದರೆ ವಸಂತರವರು ಕಾಡಿಗೆ ಹೋಗಿರೋದ್ರಿಂದ ಅವರು ಆನೆಯನ್ನು ಟ್ರ್ಯಾಕ್ ಮಾಡೋಕ್ಕೆ ಹೋಗಿರೋದ್ರಿಂದ ಅವರು ನಮಗೆ ಮಾತಾಡ್ಸೋಕ್ಕೆ ಸಿಗ್ತಾ ಇಲ್ಲ. ಅದರಿಂದ ಅಭಿಮನ್ಯುವನ್ನು ನಿಮಗೆ ತೋರಿಸ್ತಾ ಇದ್ದೀವಿ, ಹೇಗೆ ಅಭಿಮನ್ಯು ಇದ್ದಾನೆ, ಏನು ಮಾಡ್ತಿದ್ದಾನೆ ಅನ್ನೋಂಥದ್ದು. ಇದೀಗ 5 ಆನೆಗಳು ಕೂಡ ಈ ಆನೆಗಳನ್ನು ಟ್ರ್ಯಾಕ್ ಮಾಡಿದಂಥ ತಂಡದ ಮಾಹಿತಿಯನ್ನು ಬರೋದಕ್ಕೋಸ್ಕರ ಕಾಯ್ತಾ ಇದ್ದಾವೆ. ಇಲ್ಲಿ ಆನೆಗಳಿದ್ದಾವೆ ಅಂತ ಗೊತ್ತಾದ ಕೂಡಲೇ ಅದು ಆನೆಯನ್ನು ಟ್ರ್ಯಾಕ್ ಮಾಡಿದ ಕೂಡಲೇ ಈ ಆನೆಗಳು ಅಲ್ಲಿಗೆ ತೆರಳುತ್ತವೆ ಮತ್ತು ಆ ಆನೆಯನ್ನು ಹಿಡಿಯೋದಕ್ಕೆ ಸಹಕಾರವನ್ನು ಕೊಡ್ತವೆ. ಇಲ್ಲಿರ್ತಕ್ಕಂಥದ್ದು ಅಭಿಮನ್ಯು. ಈತ ಮೈಸೂರಿನ ದಸರಾದ ಅಂಬಾರಿಯನ್ನು ಹೊರುವಂಥ ಆನೆ. ಇವತ್ತು ನಮ್ಮ ಊರಿಗೆ ಬಂದು ನಮ್ಮೂರಿನಲ್ಲಿ ಪುಂಡಾಟವನ್ನು ನಡೆಸಿ ಇಬ್ಬರನ್ನು ಬಲಿ ಪಡೆದಿರುವಂಥ ಆನೆಯನ್ನು ಬೇಟೆಯಾಡೋದಕ್ಕೆ ಬಂದಿರುವಂತಹ ವೀರಾಗ್ರಣಿ. ಈ ವೀರಾಗ್ರಣಿಯನ್ನು ನಿಮಗೆ ಪರಿಚಯ ಮಾಡಿ ಕೊಡ್ತಾ ಇದ್ದೀವಿ. ಅದರ ಜೊತೆಗೆ ಇಲ್ಲಿರ್ತಕ್ಕಂಥ ಇನ್ನುಳಿದ 4 ಕೂಡ, ಪ್ರಶಾಂತ್ ಸೇರಿದಂತೆ ಇನ್ನುಳಿದ 4 ಕೂಡ ನಾವು ನಿಮಗೆ ಅದರ ಜೊತೆಗೆ ಇಲ್ಲಿರುವಂತಹ 4 ಕೂಡ ನಿಮಗೆ ಪರಿಚಯ ಮಾಡಿಕೊಡುವಂಥ ನಿಟ್ಟಿನಲ್ಲಿ ಈ 5 ಸೇರಿಕೊಂಡು, ಈ ಪಂಚಪಾಂಡವರು ಸೇರಿಕೊಂಡು ಇವತ್ತು ಪುಂಡಾಟ ಮಾಡಿರುವಂತಹ ಆನೆಯನ್ನು ಬೇಟೆಯಾಡಲಿಕ್ಕಿದ್ದಾರೆ. ನಾಗರಹೊಳೆ ರೇಂಜ್ನ ದುಬಾರೆಯಿಂದ ಬಂದಿರುವಂಥ ಈ 5 ಆನೆಗಳು ನಮ್ಮ ಊರಿನಲ್ಲಿ ಮತ್ತೆ ನೆಮ್ಮದಿಯನ್ನು ನೆಲೆಸಲಿಕ್ಕೆ ಕಾರಣೀಕರ್ತರಾಗ್ತಾರಾ ಅನ್ನುವಂಥದ್ದು ಪ್ರಶ್ನೆ. ಯಾಕೆಂತಂದರೆ ಇವರು ಆ ಪುಂಡಾಟ ಆಡಿದಂತಹ ಅಥವಾ ಕೊಲೆಗಡುಕ ಆನೆ ಏನಿದೆ ಅದನ್ನು ಬೇಟೆಯಾಡಿದರೆ ಅಲ್ಲಿಗೆ ನಮ್ಮ ಊರಿನಲ್ಲಿ ಕೊಂಚನಾದರೂ ನೆಮ್ಮದಿ ಆಗುತ್ತೆ. ಯಾಕೆಂತಂದರೆ ಈಗಾಗಲೇ 2 ಸಾವುಗಳಾಗಿವೆ. ಈ ಹಿಂದೆ ಅನೇಕ ಬಾರಿ ಅರಣ್ಯ ಇಲಾಖೆಗೆ ಆನೆಗಳ ಪುಂಡಾಟಿಕೆಯ ಬಗ್ಗೆ ದೂರು ನೀಡಿದರೂ ಕೂಡ ಯಾವುದೇ ಪ್ರಯೋಜನ ಆಗಿರಲಿಲ್ಲ. 2 ಜೀವ ಹೋದ ನಂತರ ಈಗ 5 ಆನೆಗಳು ದುಬಾರೆಯಿಂದ ಬಂದು ಅವುಗಳನ್ನು ಬೇಟೆಯಾಡೋದಕ್ಕೆ ಸರ್ವ ಸನ್ನದ್ಧ ಆಗಿವೆ. ಇವರು ಬೇಟೆಯಾಡಲಿ, ನಮ್ಮೂರಿನಲ್ಲಿ ಮತ್ತೊಮ್ಮೆ ನೆಮ್ಮದಿ ನೆಲೆಸಲಿ ಅನ್ನುವಂಥದ್ದು ನಮ್ಮ ಆಶಯ. ಹರೀಶ್ ಬಾರಿಂಜ ಜೊತೆಗೆ ದಾಮೋದರ ದೊಂಡೋಲೆ, ಸುದ್ದಿ ನ್ಯೂಸ್, ಉದನೆ ಪುತ್ಯೆ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.